ಪ್ರೀತಿಯು ತಾನಾಗಿ ನಿಮ್ಮ ಬಳಿ ಬಂದರೆ ಅದರಿಂದ ಸುಂದರವಾದ ಅನುಭವ ನಿಮಗಾಗುವುದು. ಅದೇ ನೀವು ಪ್ರೀತಿಯ ಹಿಂದೆ ಹೋದರೆ ಅದರಿಂದ ತುಂಬ ಅವಮಾನವನ್ನು ಎದುರಿಸಬೇಕಾಗುವುದು. ಪ್ರೀತಿಗಾಗಿ ಯಾರ ಮುಂದೆಯೂ ಕೈ ಚಾಚಬೇಡಿ. ಕಾರಣ ನಿಮ್ಮನ್ನು ನಾಯಿಗಿಂತ ಕಡೆಯಾಗಿ ಕಾಣುವರು. ನಿಮ್ಮ ಪ್ರೀತಿಯನ್ನು ಕಾಲಿನ ಕಸದ ಹಾಗೆ ಕಾಣುವರು. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ಯಾವತ್ತಿಗೂ ನೀವು ಪ್ರೀತಿಗಾಗಿ ಬೇಡುವ ಪರಿಸ್ಥಿತಿ ತರುವುದಿಲ್ಲ. ಅದರಿಂದ ನೀವು ಒಂದು ವಿಷಯ ತಿಳಿದುಕೊಳ್ಳಬೇಕು, ನಿಮ್ಮ ಪ್ರೀತಿಗೆ ಅವರು ಯೋಗ್ಯರಲ್ಲ ಎಂಬುದು. ನಿಮಗೆ ಯಾರಾದರೂ ಪ್ರೀತಿಯಲ್ಲಿ ಮೋಸ ಮಾಡಿ ಅವರು ನಿಮ್ಮ ಮುಂದೆ ಖುಷಿಯಾಗಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಇವತ್ತು ಅವರು ತುಂಬ ಖುಷಿಯಾಗಿರಬಹುದು, ಆದರೆ ಮುಂದೆ ಒಂದು ದಿನ ನೀವೀಗ ಎಷ್ಟು ಕಣ್ಣೀರು ಹಾಕಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಅವರೂ ಕಣ್ಣೀರು ಹಾಕೋ ಪರಿಸ್ಥಿತಿ ಬರುವುದು. ಕರ್ಮವೆಂಬುದು ಯಾರನ್ನೂ ಬಿಡುವುದಿಲ್ಲ. ನಿಯತ್ತಾಗಿ ಪ್ರೀತಿ ಮಾಡೋರು ನಾವು ಮಾಡೋ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ನೀಡುವರು. ಅದೇ ಮೋಸದ ಪ್ರೀತಿಯಲ್ಲಿ ದೂರ ಹೋಗಲು ಕಾರಣ ಸಿಗದಿದ್ದಾಗ ಸುಳ್ಳು ಅಪವಾದವನ್ನು ನಮ್ಮ ತಲೆಗೆ ಹಾಕಿ ನಮ್ಮನ್ನು ಬಿಟ್ಟು ಹೋಗುವರು. ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ ಎಂದರೆ ಅದರ ಅರ್ಥ ಯಾರ ಜೊತೆನೂ ಅವರು ನಿಯತ್ತಾಗಿ ಇರಲು ಸಾಧ್ಯನೇ ಇಲ್ಲ ಎನ್ನಬಹುದು. ಹಾಗಂತ ಇನ್ನೊಂದು ಪ್ರೀತಿ ಹುಡುಕುತ್ತಾ ಹೋಗುವುದಲ್ಲ. ಕಾರಣ ಈಗಿನ ಕಾಲದಲ್ಲಿ ನಾಲಿಗೆ ತುಂಬ ಸುಳ್ಳೇ ತುಂಬಿರುವಾಗ ಇನ್ನು ಮನಸ್ಸು ತುಂಬಿ ಪ್ರೀತಿ ಮಾಡೋರು ಎಲ್ಲಿ ಸಿಗುವರು? ನಿಮ್ಮ ನಿಯತ್ತಿಗೆ ತಕ್ಕ ಹಾಗೆ ನಿಮ್ಮನ್ನು ಪ್ರೀತಿಸುವವರು ನಿಮಗೆ ಸಿಕ್ಕೇ ಸಿಗುವರು. ಅಲ್ಲಿ ತನಕ ತಾಳ್ಮೆಯಿಂದ ಕಾಯಬೇಕಷ್ಟೇ. ನೀವು ಬೇಡ ಅಂತ ಬಿಟ್ಟು ಹೋಗಿರುವವರ ಮುಂದೆ ಚೆನ್ನಾಗಿ ಬದುಕಿ ತೋರಿಸಬೇಕು. ಮುಂದೆ ಅವರಿಗೇನೆ ಅನಿಸಬೇಕು ನಿಮ್ಮೊಂದಿಗೇನೆ ಚೆನ್ನಾಗಿ ಇರುತ್ತಿದ್ದೆ ಎಂದು. ಅದನ್ನು ಬಿಟ್ಟು ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಲ್ಲ. ಅವರೇ ನಿಮ್ಮನ್ನು ಬಿಟ್ಟು ಚೆನ್ನಾಗಿ ಬದುಕುತ್ತಾರೆ ಅಂದ ಮೇಲೆ ನಿಮ್ಮ ಕೈಯಲ್ಲಿ ಯಾಕೆ ಸಾಧ್ಯವಿಲ್ಲ? ಯಾರಿಗೋಸ್ಕರನೂ ನಿಮ್ಮ ಜೀವನ ಹಾಳು ಮಾಡಬೇಡಿ. ಕಡೇ ಪಕ್ಷ ನಿಮ್ಮನ್ನು ಸಾಕಿದ ತಂದೆ ತಾಯಿಗೋಸ್ಕರನಾದರೂ ಬದುಕಿ ತೋರಿಸಿ. ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.